ಕರಿ 2 ವರ್ಷಡು ತೊಂದರೆ ಕೊರ್ನ ಕೊರೋನಾದ ಚಿಂತೆ ಬುರ್ದು ಜೋಕ್ಲಿನ ಎಡ್ಡೆ ಶಿಕ್ಷಕ ಬಳಗದ ಕೈಕು ಒಪ್ಪಿಯಾದರು. ಅಂಚಾದು ವಿದ್ಯಾರ್ಥಿಲಿನ ಪೋಷಕರಿಗೆ ಅಭಿನಂದನೆ. ಅಂಚೆನೆ ವಿದ್ಯಾರ್ಥಿಲು ನನ್ನ 3-4 ವರ್ಷ ಬಂಗಬತ್ತದ ಕಲ್ತದು ಇಂಜಿನಿಯರ್ ಡಾಕ್ಟರ್ ಆಪಿಂಚಿನ ನಿಕ್ಲಿನ ಭವಿಷ್ಯನ ರೂಪಿಸೋಡು ಪಣದು ರಾಜ್ಯ ವಿರೋಧ ಪಕ್ಷ ಉಪನಾಯಕರು ಯುಟಿ ಖಾದರ್ ಜೋಕ್ಲಿನ ಭವಿಷ್ಯಗೂ ಶುಭ ಹಾರೈಸಿದರು. ಸರ್ವ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಮತ್ತು ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಿದ್ಯಾರ್ಥಿಗಳ ಹೆತ್ತವರಿಗೆ ಕೂಡ ನನ್ನ ಅಭಿನಂದನೆ, ನನ್ನ ಶುಭಾಶಯ ಕೂಡ ನಾನು ಸಲ್ಲಿಸುವಂಥದ್ದು. ಅಭಿನಂದನೆ ಯಾಕೆಂತ ಹೇಳಿದರೆ, ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ನನ್ನ ಮಗ ಮತ್ತು ಮಗಳನ್ನು ಒಂದು ಹಂತಕ್ಕೆ ನಿಲ್ಲಿಸಲೇಬೇಕಂತ ಹೇಳಿಕೊಂಡು ತಮ್ಮ ಸಮಯನೆಲ್ಲ ಮೀಸಲಿಟ್ಟುಕೊಂಡು ಇವತ್ತು ಒಂದು ಹಂತಕ್ಕೆ ಬಂದು ತಮ್ಮ ಮಕ್ಕಳನ್ನು ತಾವೇ ತಂದು ನಿಲ್ಲಿಸಿದ್ದೀರಿ. ಅದಲ್ಲದೆ ಅತ್ಯುತ್ತಮವಾದ ಮುಖ್ಯ ಶಿಕ್ಷಕ ಮತ್ತು ಶಿಕ್ಷಕ ವರ್ಗದ ಜೊತೆಯಲ್ಲಿ ನಿಮ್ಮ ಮಕ್ಕಳನ್ನು ಅವರ ಕೈಗೆ ಕೊಟ್ಟದ್ದು ಕೂಡ ನೀವು ಸುರಕ್ಷಿತವಾಗಿ ನಿಮ್ಮ ಮಕ್ಕಳಿಗೆ ಇದ್ದಾರೆ ಎಂಬ ಆತ್ಮವಿಶ್ವಾಸ ಮುಖಾಂತರ ಜೀವನ ಸಾಗಿಸಬಹುದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು 9th 10th ಇದ್ದಾರೆ ಇಲ್ಲ ಅವರೇ 8th 9th 10th ಬಹುಶಃ 8th 9th 10th ವಿದ್ಯಾರ್ಥಿ ಈ ಒಂದು ಕಾಲಘಟ್ಟ ಬಹಳ ಅತ್ಯಗತ್ಯದ ಮತ್ತು ಅತಿ ಮೌಲ್ಯದ ಒಂದು ಸಮಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮ ಜೀವನವನ್ನೇ ಚರಿತ್ರೆಯನ್ನೇ ಬದಲಾವಣೆ ಮಾಡುವಂತಹ ದೊಡ್ಡ ಮಟ್ಟದ ಕಾಲಘಟ್ಟ ಇದು. ಆದ 10th 9th 8th 3 ಕ್ಲಾಸ್ನ ವಿದ್ಯಾರ್ಥಿನಿಯರು ತಮ್ಮ ಭವಿಷ್ಯವನ್ನು ಈಗಲೇ ರೂಪಿಸಿಕೊಂಡು ಮುಂದೆ ತೆಗೆದುಕೊಂಡು ಹೋಗುವಂಥ ವಿಶೇಷವಾದ ವ್ಯಕ್ತಿತ್ವನ ರೂಪಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನೀವು 8th 9th 10th ಫಸ್ಟ್ PUC ಸೆಕೆಂಡ್ PUC ಅಲ್ವಾ, ಬರೀ 10th ಇದ್ದವರಿಗೆ 3 ವರ್ಷ, ಈ 1 ವರ್ಷ ಫಸ್ಟ್ PUC ಈ 3 ವರ್ಷದ ನಂತರ ನಿಮ್ಮಲ್ಲಿ ಯಾರು ಇಂಜಿನಿಯರ್ ಆಗ್ತಾರೆ, ಯಾರು ಡಾಕ್ಟರ್ ಆಗ್ತಾರೆ, ಯಾರು ಅಡ್ವೊಕೇಟ್ ಆಗ್ತಾರೆ, ಯಾರು ಪೊಲೀಸ್ ಆಫೀಸರ್ ಆಗ್ತಾರೆ, ಯಾರು CA ಆಗ್ತಾರೆ, ಯಾವ ದೊಡ್ಡ ಸ್ಥಾನಕ್ಕೆ ಯಾರು ನಿಲ್ತಾರೆ ಅಂತ ಯಾರಿಗೂ ಅನುಭವಿಸಲಿಕ್ಕೆ ಸಾಧ್ಯ. ಆದ ಕಾರಣ ನೀವೇನಾದ್ರೂ 4 ವರ್ಷ ಚೆನ್ನಾಗಿ ಕಲಿತ್ರೆ 40 ವರ್ಷ ನಿಮಗೆ ಗೌರವ ಮತ್ತು ಸ್ವಾಭಿಮಾನದಿಂದ ಬದುಕುವಂಥ ಅವಕಾಶ ಆಗ್ತದೆ. ಈ 4 ವರ್ಷ ನಾವೆಲ್ಲ ಅತ್ಯಂತ ತ್ಯಾಗಮಯವಾಗಿ ತಮ್ಮ ಶಿಕ್ಷಣವನ್ನು ಪಡ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ನಿಮಗೆ ಬಯಸುವಂಥದ್ದು. ಅದೇ ರೀತಿಯಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯಬೇಕಂತ ನಿಮಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡೋ ನಿಮಗೆ ಇಚ್ಛೆ ಏನಾದಿದ್ದರೆ, ನಿಮ್ಮ ತಂದೆ ತಾಯಿಯಿಂದ ಅದೆಲ್ಲ ಕಷ್ಟಗಳನ್ನು ದೂರ ಮಾಡಿ ಅವರಿಗೆ ನೆಮ್ಮದಿಯ ಜೀವ, ನಿಮಗೆ ಸ್ವಾಭಿಮಾನ ಬದುಕು ಕಾಣಬೇಕೆಂಬ ಏನಾದರೂ ಮನಸ್ಸಿದ್ರೆ ಅದು ಶಿಕ್ಷಣ ಮಾತ್ರದಿಂದ ಸಾಧ್ಯ, ಬೇರೆ ಯಾವುದೂ ಕೂಡ ಸಾಧ್ಯ ಇಲ್ಲ. ಆದರೆ ಶಿಕ್ಷಣ ಬಗ್ಗೆ ತಾವು ಆಲೋಚನೆ ಮಾಡಿಕೊಂಡು ಮುಂದೆ ಹೋಗ್ಬೇಕಂತ ನಾನು ಹೇಳಲಿಕ್ಕೆ ನಾನು ನಿಮಗೆ ಬಯಸುವಂಥದ್ದು. ಅದರ 10th ಸ್ಟ್ಯಾಂಡರ್ಡ್ 100% ರಿಸಲ್ಟ್ ತಗೊಳ್ಳುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಬೇಕಾಗ್ತದೆ. ನಾನು ಶೈಕ್ಷಣಿಕ ಸಂಬಂಧಪಟ್ಟ ಹಾಗೆ ನಾನು ದೀರ್ಘ ಮಾತಾಡೋದಿಲ್ಲ, ಆದರೆ ನಾನು ಬಹುಶಃ ಒಂದು ತೀರ್ಮಾನ ಮಾಡಿದ್ದೇನೆ, ಈ ವರ್ಷದ ನಮ್ಮ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ 10ನೇ ಎಲ್ಲ ನಮ್ಮ ಸರ್ಕಾರಿ ಶಾಲೆ ಎಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಎಜುಕೇಟರ್ ಮೋಟಿವೇಟರ್ ಕರೆಸಿಕೊಂಡು 1 ದಿವಸದ ಟ್ರೈನಿಂಗ್ ಕ್ಯಾಂಪ್ ಅನ್ನು ಬಹುಶಃ ನಾವು ಇವತ್ತು ಕೊಟ್ಟಿದ್ದಾರೆ. ಅವರು ಇಂಟರ್ನ್ಯಾಷನಲ್ ಟ್ರೈನರ್ ಆಗಿರ್ತಾರೆ, ಅವ್ರ ಒಂದೇ ಫುಲ್ ಟ್ರೈನಿಂಗ್ ಬಹುಶಃ ಕೊಟ್ಟು ನಿಮ್ಮನ್ನು ಮೋಟಿವೇಟ್ ಮಾಡುವಂಥ ಕೆಲಸವನ್ನು ಹಮ್ಮಿಕೊಳ್ಳುವಂಥ ವ್ಯವಸ್ಥೆ ಇವತ್ತು ಆಗುವಂಥದ್ದು. ಅದಲ್ಲದೆ ಈ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ವಿಶೇಷವಾದ ನಿಗ್ರಹಿಸುವ ನಿಮ್ಮನ್ನೆಲ್ಲ ನಮ್ಮ ಹೈಸ್ಕೂಲಿನ ಎಲ್ಲ ಮುಖ್ಯ ಶಿಕ್ಷಕರು ತಂಡ ಮಾಡಿ ಎಲ್ಲ ಶಾಲೆಗೆ ನೀವು ನಿಮ್ಮ ಶಾಲೆ ಮಕ್ಕಳು ಮಾತ್ರ ಅಲ್ಲ, ನೀವು ಬೇರೆ ಮಕ್ಕಳ ಶಾಲೆ ಮಕ್ಕಳ ಕಾಲೇಜನ್ನು ವಹಿಸ್ಬೋದು, ಅಲ್ಲೇ ಮುಖ್ಯ ಶಿಕ್ಷಕರು ಇಲ್ಲೇ ಮಕ್ಕಳ ಶಿಕ್ಷಣ ಕೂಡ ವಹಿಸ್ಬೋದು. ಸೊ ನಿಮ್ಮ ಎಲ್ಲ ಒಂದು ಟೀಮ್ ಮಾಡಿಕೊಂಡು, ಆ ಮಕ್ಕಳ ಟೀಮ್ ಮಾಡಿಕೊಂಡು ಆಗಿಂದಾಗೆ ಎಲ್ಲ ಕಡೆ ಸೇರಿ ಅವರಿಗೆ ಒಂದು ಆ ಟ್ರೈನಿಂಗ್ ಅಥವಾ ತರಬೇತಿ ಕೊಡುವಂಥ ಒಂದು ಅವರನ್ನು ಇನ್ನಷ್ಟು ಒಂದು ಪರಿಪಕ್ವ ರೂಪಿಸುವಂಥ ಕೆಲಸ ಕಾಣುವಂಥ ಯೋಜನೆ ಕೂಡ ಶಿಕ್ಷಕ ಖಂಡಿತ ಹಮ್ಮಿಕೊಳ್ಳುವಂಥ ಅವಕಾಶ ಆಗ್ತದೆ. ಶಿಕ್ಷಕರೆಲ್ಲ ಕೂಡ ನಮ್ಮ ಸಹಕಾರ ಖಂಡಿತವಾಗಿ ಕೊಡ್ತಂಥ ವಿಶ್ವಾಸ ನಾನು ಕೂಡ ಇದೆ. ಈ ವರ್ಷ 15 ದಿವಸ ಮುಂಚೆ ಸರ್ಕಾರ ಶಾಲೆ ಪ್ರಾರಂಭ ಮಾಡಿದ ರೀತಿ ಎಲ್ಲ ಕೂಡ ಆಗಲಿ ಅಂತ ನನಗೆ ಬಹಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಅದನ್ನು ನನ್ನ ಸಕಾರಾತ್ಮಕ ವಿಚಾರ, ನಕಾರಾತ್ಮಕ ಯಾವುದೇ ವಿಚಾರ ಕೂಡ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಅದನ್ನು ಎಲ್ಲಿ ಹೇಳಬೇಕು ಹಂತಗಳ ಮುಂದೆ ಮತ್ತು ಸರ್ಕಾರದ ಮುಂದೆ ಅದನ್ನು ನಾನು ಹೇಳುವಂಥ ಕೆಲಸ ಮಾಡ್ತೇನೆ. ಮಕ್ಕಳ ಮುಂದೆ, ಇಟ್ಟವ್ರ ಮುಂದೆ ಅದನ್ನೇ ಮಕ್ಕಳಿಗೆ ಜಾಸ್ತಿ ಟೆನ್ಷನ್ ಮಾಡುವಂಥ ಪ್ರವೃತ್ತಿ ನಮ್ದಲ್ಲ. ಅದಕ್ಕೆ 15 ದಿವಸ ತನಕ ಅವ್ರಿಗೆ ಏನಾದ್ರು ಉತ್ತಮವಾದ, ಯಾಕೆಂದ್ರೆ ಫ್ರೀಡಾಗಿ ಬರ್ತಾರೆ. ಸ್ಟಾರ್ಟಿಂಗ್ ನೀವು ಪಾಠ ಮಾಡಿದ್ರೆ ಆಟ ಆಡಲಿಕ್ಕೆ ಬಿಟ್ಟರು ಮತ್ತೆ ಅವ್ರು ಸೇರಿ ಆಟ ಆಡುವಂತೆ ನಮ್ಗೆ ಆಟ ಆಡಲಿಕ್ಕೆ ಕಲಿಸಿದ್ದಾರೆ ಅಂತೇಳಿ ಆಗ್ತದೆ. ಅದು ನೀವು ಪುಸ್ತಕ ಬರೆದಿದ್ರು ಕೂಡ ಮಾಹಿತಿ ನಿಮ್ಮನ್ನು ಸಿಲೆಬಸ್ ಅನ್ನು ನೀವಾಗಿ ಒಂದು ತಯಾರು ಮಾಡಿಕೊಂಡು ಅವರನ್ನು ಫುಲ್ ಟೈಮ್ ಎಂಗೇಜ್ ಆಗಿರುವಂಥ ಕೆಲಸ ನೀವು ಆಲೋಚನೆ ಮಾಡಬೇಕಂದ್ರೂ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.
ಆಗ ನಿಮ್ಗೆಲ್ಲರ ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ನಮ್ಮ ಹೆತ್ತವರಿಗೆ ನಾನು ವಿಶೇಷ ಧನ್ಯವಾದ ನಾನು ಸಲ್ಲಿಸ್ತೇನೆ. ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮ ಮಗಳನ್ನು ಮತ್ತು ಮಗನನ್ನು ಒಂದು ಹಂತಕ್ಕೆ ಮುಟ್ಟಿಸಬೇಕು ಮತ್ತು ತಾವೆಲ್ಲ ಇವತ್ತು ತೀರ್ಮಾನ ಮಾಡಿದ್ದೀರಿ. ಆದರೆ ಮಕ್ಕಳನ್ನು ಶಾಲೆಗೆ ಸೇರಿಸಿದರೆ ಮಾತ್ರ ಸಾಕಾಗುವುದಿಲ್ಲ. ನೀವು ಆಗಿದ್ದಾಗೆ ಬಂದು ನನ್ನ ಮಗ ಹೇಗಿದ್ದಾಳೆ, ನನ್ನ ಮಗಳು ಹೇಗಿದ್ದಾಳೆ ಅಂತ ಹೇಳಿ ಚರ್ಚೆ ಮಾಡುವುದು ಅತಿ ಅಗತ್ಯ. ಯಾಕಂತ ಹೇಳಿದರೆ ನಿಮ್ಮ ಮಕ್ಕಳ ಸ್ವಭಾವ ಮನೆಯಲ್ಲಿ ಬೇರೆ ಇರ್ತದೆ, ಶಾಲೆಯಲ್ಲಿ ಬೇರೆ ಇರ್ತದೆ. ಮನೆಯಲ್ಲಿದ್ದಾಗೆ ಶಾಲೆಯಲ್ಲಿ ಇರುವುದಿಲ್ಲ, ಶಾಲೆಯಲ್ಲಿದ್ದಾಗೆ ಮನೆಯಲ್ಲಿರುವುದಿಲ್ಲ. ನೀವೆನಿಸಿ ನನ್ನ ಮಗ ಮತ್ತು ಮಗಳು ಹೀಗೆ ಬಹಳ ಕರೆಕ್ಟ್ ಅಂತೇಳಿ ಅವನು ಶಾಲೆಯಲ್ಲಿ ಉಪದ್ರವಾದ ಅವನು ಏನಂತ ನಿಮ್ಗೆ ಗೊತ್ತಿರೋದಿಲ್ಲ. ಅಥವಾ ಅವನು ಶಾಲೆಯಲ್ಲಿ ಬಹಳ ಒಳ್ಳೆಯವನಿರ್ತಾನೆ, ನಿಮ್ಮಲ್ಲಿ ಮಾತ್ರ ತಿನ್ನದಾಗಿನ ಕೋಪ ಅಥವಾ ಏನೋ ಅದು ಇದು ಜಾಸ್ತಿ ಇರ್ತದೆ. ಅದು ಅದೇ ಅಂದರೆ ಅವನು ಹಾಗೆ ನೀವು ಟೆನ್ಷನ್ ಮಾಡಬೇಕಂತಲ್ಲ. ಅವನು ಬಂದು ಟೀಚರ್ ಹತ್ರ ಚರ್ಚೆ ಮಾಡಿದಾಗ ಅವನು ಹೇಗೆ ರೀತಿ ಅವನು ಶಾಲೆಯಲ್ಲಿ ಹೇಗಿದ್ದಾನೆ ಅಂತೇಳಿ ನಿಮಗೆ ಗೊತ್ತಾಗ್ತದೆ, ಮನೆಯಲ್ಲಿದ್ದಾಗ ಅಂತೇಳಿ ಟೀಚರ್ಗೆ ಗೊತ್ತಾಗ್ತದೆ. ಅವನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ದೊಡ್ಡ ಮಟ್ಟದ ಒಂದು ಅವಕಾಶ ನಮ್ಮ ಶಿಕ್ಷಕ ವರ್ಗಕ್ಕೆ ಆಗ್ತದೆ. ಇದರ ಎಲ್ಲ ಪ್ರಯೋಜನ ಕೂಡ ಯಾರಿಗೆ ಆದ ಕಾರಣ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಸಲ್ಲಿಸಿಕೊಂಡು ನೀವು ಆಗಿದ್ದಾಗೆ ಶಿಕ್ಷಣದ ಜೊತೆ ಇವತ್ತು ಆ ಒಂದು ತಮ್ಮ ಸಂಪರ್ಕ ಇರುವಂಥ ಕೆಲಸ ಇವತ್ತು ಆಗಲೇಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ಮಗ ಮತ್ತು ಮಗನ ಒಂದು ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕಾ, ಅದಕ್ಕೆ ಸ್ವಲ್ಪ ಪುರ್ಸೊತ್ತು ಮಾಡಿ, ಬೇರೆ ಏನು ಮಾಡಬೇಕಾ. ನೀವು ಪುರ್ಸೊತ್ತು ಮಾಡಿದರೆ ನಿಮಗೆಲ್ಲರೂ ಕೂಡ ಸರ್ಕಾರ ಮತ್ತು ಶಾಲೆ ಶಿಕ್ಷಕ ವ್ಯವಸ್ಥೆ ಎಲ್ಲ ಕೂಡ ಇವತ್ತು ಮಾಡ್ತಾರೆ. ನಿಮ್ಮ ಮಕ್ಕಳಿಗೆ ನೀವು ಪುರ್ಸೊತ್ತು ಮಾಡದಿದ್ದರೆ ಬೇರೆ ಮಂದಿ ಪುರ್ಸೊತ್ತು ಮಾಡಲಿಕ್ಕೆ ಇಲ್ಲಿ ತಯಾರಿರುವುದಿಲ್ಲ. ಆದ ಕಾರಣ ಮಕ್ಕಳಿಗೆ ಪುರ್ಸೊತ್ತು ಮಾಡುವಂಥ ಸಮಯ ಮೀಸಲಿಡುವಂಥ ಒಂದು ಕೆಲಸವನ್ನು ಕೂಡ ತಾವೀಗ ಮಾಡ್ತಿದ್ದೀರಿ. ಸ್ವಲ್ಪ ಹೆಚ್ಚುವರಿಯಾಗಿ ಮಾಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮತ್ತು ಬಹುಶಃ ಇಲ್ಲಿ ಶಿಕ್ಷಕರನ್ನು ಕರೆದಾಗೆಲ್ಲ ಹೆತ್ತವರನ್ನು ಕರೆದಾಗ ಬರ್ತಾರ ಶಿಕ್ಷಕರ ಹೆತ್ತವರೆಲ್ಲ ಶೈಕ್ಷಣಿಕ ಸಂಬಂಧಪಟ್ಟಾಗ ಚರ್ಚೆ ಮಾಡಲಿಕ್ಕೆ ಎಲ್ಲರೂ ಕೂಡ ಆಗಿಂದಾಗೆ ಬಲಿಬೇಕು. ನೀವು ನಿಮ್ಮನ್ನು ಟೀಚರ್ ಬರಲಿಕ್ಕೆ ಹೇಳಿದಾಗ ಇಂತಾದ ಮುಖ ಮುಗಿದ ಅಪಘಾತ ಲೆಪ್ಪುಣ ಆಲೋಚನೆ ಮಾಡ್ಕೊಂಡು ಇಕ್ಲ ಜೋಕ್ಲ ಬಗ್ಗೆ ಚರ್ಚೆ ಮಾಡ್ತಾರೆ. ಲೆಪ್ಪುಣಿ ಓವೇ ಕೆಲಸ ಇತ್ತನಲ್ಲ ಕೈನು ಬಿಡ್ದು ಹೊರಡು ದಾದನ ಕೆಲಸ ಪಂಡ ಯಾರು ಅಲ್ಲಿ ಒಂದು ಉಲ್ಲಾಯ್ಡ ಅಲ್ಲಿಗೆ ಬರೋಕೊಂಡಾಗ ನಾನು ಅಲ್ಲಿ ಕೇಳ್ತಾ ಇರ್ತೇನೆ. ಈಗ ಎಲ್ಲಿ ಮಕ್ಕಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಟೀಚರ್ ಕರೆದ ಹೆತ್ತವ್ರು ಬರ್ತಾರೆ ನಮಗೆ. ಆಮೇಲೆ ಟೀಚರ್ ಹೇಳ್ತಾರೆ ಸೈಕಲ್ ಕೊಡೋ ಕಾರ್ಯಕ್ರಮಕ್ಕೆ ವಾರ್ಷಿಕೋತ್ಸವ ಕಾರ್ಯಕ್ರಮಗಳೆಲ್ಲ ಬರ್ತಾರೆ. ಮಕ್ಕಳ ಬಗ್ಗೆ ಶಿಕ್ಷಣಕ್ಕೆ ಸಂಬಂಧ ಚರ್ಚೆ ಮಾಡಲಿಕ್ಕೆ ಸ್ವಲ್ಪ ಕಡಿಮೆ ಬರೋದ್ರೆ ಸ್ವಲ್ಪ ಕಡಿಮೆ ಬರುವುದಂತೆ. ಆಗ ನಾನು ಹೇಳ್ತಾ ಇದ್ದೆ ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಗಿಸೋತಿಲ್ಲ ನಿಮಗೆ ಬಿಸಿ. ಇನ್ನೊಬ್ಬರು ಮದುವೆಗೆ ಮತ್ತು ಗೃಹ ಪ್ರವೇಶ ಕರೆದೇ 9 ಗಂಟೆಗೆ ರೆಡಿ. ಸೊ ಅಲ್ಲಿಗೆ ಹೋಗಬಾರ್ದು ಅಂತೆಲ್ಲ ಯಾವುದಕ್ಕೆ ಮಿಸ್ ಇಡಬೇಕಂತ ಆಲೋಚನೆ ನೀವು ಮಾಡಬೇಕು. ಆದಾಗ ನಿಮ್ಮ ಮಕ್ಕಳ ಭವಿಷ್ಯವೇ ನಿಮಗೆ ಮುಖ್ಯ. ನೀವು ಯಾಕಾಗಿ ಬದುಕಿದ್ದೀರಿ ಅಂತ ಕೇಳಿದರೆ ನಾನು ಮನೆ ಕಟ್ಟಲಿಕ್ಕೆ ಬದುಕಿದ್ದೇನೆ, ನಾನು ಕಾರ್ ತೆಗೊಳ್ಳಿಕ್ಕೆ ಬದುಕಿದ್ದೇನೆ, ನಾನು ಬಂಗಾರ ತೆಗೊಳ್ಳಿಕ್ಕೆ ಬದುಕಿದ್ದೇನೆ, ನಾನು ಸಾಲ ತೆಗೊಳ್ಳಿಕ್ಕೆ ಬದುಕಿದ್ದೇನೆ ಅಂತೇಳಿ ಇದು ಮುಖ್ಯ ಅಲ್ಲ. ನಿಮ್ಮ ಮಕ್ಕಳನ್ನು ಅತ್ಯಂತ ಸರ್ಪ್ರೈಜಾಗಿ ತಲೆ ನಿಲ್ಲಿಸುವುದೇ ನಿಮ್ಮ ಮುಖ್ಯ ಗುರಿ ಆಗ್ತದೆ. ಅದಕ್ಕೆ ಬೇಕಾಗುವಂಥ ಎಲ್ಲ ತ್ಯಾಗ ತಾಳ್ಮೆ ಎಲ್ಲವೂ ಕೂಡ ಬಹುಶಃ ತಾವು ಮುಂದೆ ಅವಕಾಶ ಆಗಬೇಕು. ಶಿಕ್ಷಣ ಜೊತೆಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ರೂಪಿಸಿಕೊಳ್ಳೋದು ಅವಕಾಶ ಆಗಬೇಕು. ವಿದ್ಯಾರ್ಥಿಗಳು ನೀವು ನಿಮ್ಮ ತಂದೆ ತಾಯಂದರ ಆಸೆ ಸಂಪತ್ತು ಮಾತ್ರ ಅಲ್ಲ, ನೀವು ನಿಮ್ಮ ತಂದೆ ತಾಯಂದರ ಆಸೆ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಮತ್ತು ಈ ದೇಶ ಸಂಪತ್ತಾಗಿ ಮಾಡಿಕೊಂಡು ದೊಡ್ಡ ಮಟ್ಟ ಕನಸನ್ನು ತಾವು ಕಾಣಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ನಿಮ್ಮ ಮಕ್ಕಳು ಇಲ್ಲಿ ಕಲಿಯುವಂಥ ಪ್ರತಿಯೊಬ್ಬ ಮಕ್ಕಳು ಕೂಡ ಅದು ದೇಶ ಸಂಪತ್ತಾಗಿ ಮಾಡಿಕೊಳ್ಬೇಕು ಉದ್ದೇಶದಿಂದಲೇ ನಿಮ್ಗೆ ಎಲ್ಲ ರೀತಿಯ ಸಹಕಾರ ಸವಲತ್ತು ಕೊಡುವಂಥ ವಿಚಾರ ಕೊಡುವುದು ಆಗುವಂಥದ್ದು. ಆದಾಗ ನಿಮ್ಮ ಶಿಕ್ಷಣ ಜೊತೆಯಲ್ಲಿ ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕು. ವ್ಯಕ್ತಿತ್ವ ನೋಡಿ ನಿಮಗೆ ತಾಳ್ಮೆ, ಒಬ್ಬರ ಮಾನವೀಯತೆ, ಒಬ್ಬರ ಕಷ್ಟ ಸಾಕಾರ ಮಾಡುವಂಥದ್ದು ಅಥವಾ ನಿಮ್ಗೆ ಯಾರಾದ್ರು ಉಪದ್ರ ಮಾಡೋ ಶ್ರಮಿಸುವಂಥದ್ದು ಇದು ಆಟೋಮೆಟಿಕ್ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಕೋಪಗಳು ಜಾಸ್ತಿ ಬರ್ತದೆ. ಆದ ಕಾರಣ ಮೇಲೆ ನಮ್ಮ ಅಭ್ಯಾಸ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವ 4-5 ವರ್ಷ ಆಗುವಾಗ ನೀವು ಪರ್ಫೆಕ್ಟ್ ಆಗಿ ಮೇಲೆ ಬರೋದು ವಿಚಾರ ಆಗ್ತದೆ. ಆದ ಕಾರಣ ಯಾರೇ ನಿಮಗೆ ತೊಂದರೆ ಮಾಡೋದು ಕೂಡ ದೇವರಿಂದ ನೋಡಿಕೊಂಡು ಬಹುಶಃ ಅದನ್ನು ಮರ್ತು ಬಿಡಿ. ಯಾರು ನಿಮ್ಗೆ ಏನೋ ಸಹಾಯ ಮಾಡಿದ್ರೆ ನಿಮ್ಗೆ ಎಷ್ಟು ಸಹಕಾರ ಮಾಡಲಿಕ್ಕೆ ಸಾಧ್ಯ ಮಾನವೀಯತೆಯಿಂದ ಆ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಹೋಗ್ತೇವೆ. ಯಾಕಂತ ಹೇಳಿದ್ರೆ ಯಾರು ಜಾಸ್ತಿ ಕಲ್ತಿದ್ದಾರೆ ಅವರ ಸಮಸ್ಯೆ ಜಾಸ್ತಿ, ಕಲಿಯೋದವರ ಸಮಸ್ಯೆ ಕಡಿಮೆ. ನೀವು ಅಲ್ಲಿ ಆಕ್ಸಿಡೆಂಟ್ ಆದರೆ ಕಾರ್ಮಿಕ ರೋಡ್ ಸೈಡ್ ರೂಟ್ ಮಾರ್ಕೊಂಡು ಅರ್ಜೆಂಟ್ ಬಂದು ಸಹಾಯ ಮಾಡಲಿಕ್ಕೆ ಬರ್ತಾನೆ. ಕಾರಲ್ಲಿ ಗುಡಿಸೋದೇ ಇಲ್ಲ, ಕಾರಲ್ಲಿ ತಗೊಂಡು ಹೋಗುವಂಥ ಮನೋಭಾವ ಕೂಡ ಮಾನವೀಯತೆ ನೋಡೋದೇ ಇಲ್ಲ. ಈ ರೀತಿ ಯಾಕಂತ ಹೇಳಿದ್ರೆ ನಾವು ಬರೀ ಇವತ್ತು ಶಿಕ್ಷಣ ಜೊತೆಯಲ್ಲಿ ಈ ರೀತಿಯ ಗುಣಗಳನ್ನು ಜಾಸ್ತಿ ಮಾಡಬೇಕು. ನಾವು ಶಾಲೆಗೆ ಹೋಗುವಾಗ ಮಾರಲ್ ಸೈನ್ಸ್ ಅಂತ ಮಾಡ್ತೇವೆ. ಮಾರಲ್ ಸೈನ್ಸ್ ಆವಾಗ ಮಾರಲ್ ಸೈನ್ಸ್ ಪ್ರಯೋಜನ ಯಾಕೆ ಕೆಲಸ ಇಲ್ಲ, ಅದು ಮಾರ್ಕ್ಸ್ ನಮಗೆ ಬರುವ ಏನಂತ ಕೇಳ್ತೀವಿ. ಅದು ಈಗ ನನಗೆ ಅರ್ಥ ಆಗ್ತದೆ. ಎಲ್ಲ ಸಬ್ಜೆಕ್ಟ್ ಇಂಪಾರ್ಟೆಂಟ್, ಅದು ಮಾರಲ್ ಸೈನ್ಸ್ ಸಬ್ಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್.
ಯಾಕಂತ ಹೇಳಿದ್ರೆ ನೀವೆಷ್ಟೇ ನೀವು ಶಿಕ್ಷಣ ಪಡೆದು ಕೂಡ ನಿಮಗೆ ಮಾರಲ್ ಜೀವನದಲ್ಲಿ ಬರೆದಿದ್ರೆ ನಿಮ್ಮ ಜೀವನ ನೀವು ನೆಮ್ಮದಿಯಿಂದ ಸಾಗಿಸಲಿಕ್ಕೆ ಸಾಧ್ಯ ಇಲ್ಲ. ನೀವೆಷ್ಟೇ ದುಡ್ಡಿದ್ರು ಕೂಡ ನೀವು ಟೆನ್ಷನ್, ನೀವೆಷ್ಟೇ ಇದ್ರೂ ಕೂಡ ನಿಮಗೆ ದ್ವೇಷ, ಕೋಪ ಇದೆಲ್ಲ ಕೂಡ ಅದನ್ನು ಕೂಡ ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಹೋಗುವಂತ ಮನೋಭಾವ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆದ ಕಲಿಕಾ ಚೇತರಿಕೆ ಪನ್ಪಿ ಘೋಷವಾಕ್ಯಡು ಈ ಸಾಲದ ಶೈಕ್ಷಣಿಕ ಚಟುವಟಿಕೆಗಳು ಶುರುವಾತಂಡು. ಇನ್ನಿತ ಅಂಗವಾದ ಬಬ್ಬುಕಟ್ಟೆ ಸರ್ಕಾರಿ ಪ್ರೌಢಶಾಲೆಡು ಅಟೆಂಡ್ ಮಲ್ತಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಡು ವಿದ್ಯಾರ್ಥಿಗಳಿಗೆ ಪೂ ಚಾಕ್ಲೇಟ್ ಕೊಡ್ದು ಅಭಿನಂದಿಸಾಯಿನ ಶಾಸಕರು ರಾಜ್ಯ ವಿಪಕ್ಷ ಉಪನಾಯಕರು ಯುಟಿ ಖಾದರ್ ಬಬ್ಬುಕಟ್ಟೆ ಸರ್ಕಾರಿ ಪ್ರೌಢಶಾಲೆ ಬೊಕ್ಕ ಹಿರಿಯ ಪ್ರಾಥಮಿಕ ಶಾಲೆಗೆ ಶಾಲಾ ಕಟ್ಟಡದ ದುರಸ್ತಿ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ ಅನುದಾನ ಕೊರ್ಪಿನ ಭರವಸೆಯನ್ನ ಈ ಪೊರ್ತು ಕೊರಿಯರು. ಸಲ್ಲಿಸಿಕೊಂಡು ಶಿಕ್ಷಕ ವರ್ಗ ಮುಖ್ಯ ಶಿಕ್ಷಕರು ಎಲ್ಲ ಶಿಕ್ಷಕ ವರ್ಗದವರು ಹಿಂದಿನ ಮುಖ್ಯ ಶಿಕ್ಷಕ ವರ್ಗದವರನ್ನು ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯರನ್ನು ನಾವು ಅಭಿನಂದಿಸಿ. ಯಾಕಂತ ಹೇಳಿದ್ರೆ ಇದೊಂದು ಕೇಂದ್ರವಾದ ಸ್ಥಾನದಲ್ಲಿದ್ದರೂ ಕೂಡ ಸಮರ್ಪಕವಾದ ಒಂದು ಮೂಲಭೂತ ಸೌಕರ್ಯ ಮುಖಾಂತರ ಶಾಲೆಯನ್ನು ಕೂಡ ಇವತ್ತು ಬರಲಿಲ್ಲ. ಅದಕ್ಕೆ ಕಾರಣ ಬೇರೆ ಬೇರೆ ಇವತ್ತಿದೆ. ನಾನು ಇನ್ಫೋಸಿಸ್ ಕರ್ಕೊಂಡು ಒಂದು ಇಲ್ಲಿಗೆ ಅವರು 1 ಕೋಟಿ ರೂಪಾಯಿ ಇವತ್ತು 1 ಕೋಟಿಯಲ್ಲಿ ಎಂಟೈರ್ ಬಿಲ್ಡಿಂಗ್ ಕಟ್ಟಿ ಕೊಡೋದ್ರಲ್ಲಿ ಮ್ಯಾಪ್ ಎಲ್ಲ ರೆಡಿಯಾಗಿ ಅಪ್ರೂವ್ ಮಾಡಿಟ್ಟಿದ್ದಾರೆ.
ಜಾಗದ ತಕ್ಕ ಇನ್ಫೋಸಿಸ್ ಅಂತ ಸಂಸ್ಥೆಯವರು ಫೈನಲ್ ಅಪ್ರೂವ್ ಕೊಡೋ ಮುಂಚೆ ಲ್ಯಾಂಡ್ ರೆಕಾರ್ಡ್ ನೋಡಿ ಕೊಡೋದಲ್ಲದೆ ಇಲ್ಲದಕ್ಕೆ ಮತ್ತೆ ಸ್ಟಕ್ ಆದರೆ ಅವ್ರಿಗೆ ಕೂಡ ಕೆಟ್ಟ ಹೆಸರು ಅವ್ರಿಗೆ ಆಗೋದಿಲ್ಲ. ಅದನ್ನು ಕೂಡ ಕೇಳುವಂಥ ಸಂದರ್ಭದಲ್ಲಿ ಬಾಕಿಯಾಗಿದೆ. ಇಡೀ ಭಾಳ ಬ್ಯೂಟಿಫುಲ್ ಕ್ಯಾಂಪಸ್ ಮಾಡಿ ಭಾಳ ಚೆನ್ನಾಗಿರುವಂಥ ಡಿಸೈನ್ ಮಾಡಿ ನಾನೇ ಕೂತ್ಕೊಂಡು ಮಾಡಿಕೊಂಡು ರೆಡಿಯಾಗಿದ್ರು ಕೂಡ ಜಾಗದ ತಕರಾರಿದ್ದ ಕಾರಣ ಬಹುಶಃ ಇರುವಂಥದ್ದು ಪೆಂಡಿಂಗ್ ಇರುವಂಥ ವಿಚಾರಗಳು ಆಗಿದೆ. ಅದಕ್ಕಾಗಿ ನಾನು ಸಣ್ಣ ಪುಟ್ಟ ರಿಪೇರಿ ಬಂದು ಕೇಳ್ತಾ ಇದ್ದಾಗ ನಾನು ಹೇಳ್ತಾ ಇದ್ದೆ, ಬೇಡ ಹೇಗಾದ್ರೂ ಪರ್ಮನೆಂಟ್ ಬಿಲ್ಡಿಂಗ್ ಹಾಕೋದಲ್ಲ, ಸುಮ್ಮನೆ ಯಾಕೆ ಅದಕ್ಕೆ ದುಡ್ಡು ಖರ್ಚು ಮಾಡೋದು ಅವಕಾಶ ಇದೆ, ಯಾಕಂದ್ರೆ ಬರೋದೇ ಕಡಿಮೆ, ಅದನ್ನು ಬೇರೆ ಶಾಲೆಗೆ ಉಪಯೋಗ ಮಾಡೋ, ಇಲ್ಲಿ ಪರ್ಮನೆಂಟ್ ಬಿಲ್ಡಿಂಗ್ ಮಾಡೋದನ್ನು ನಾನು ಹೇಳ್ತಾ ಇದ್ದೆ. ಅದು ಮೊನ್ನೆ ಮುಖ್ಯ ಶಿಕ್ಷಕರು ನಮ್ಮ ಭೇಟಿ ಮಾಡಬೇಕು, ನಮ್ಮ ಶಾಸನಗಳಲ್ಲಿ ಸೇರಿಕೊಂಡು ಇದು ಪರ್ಮನೆಂಟ್ ಇಲ್ಲಿ ಬರುವಾಗ ಇದು ಸರಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, 1 ಲಕ್ಷ ಇವತ್ತು ಕಾಂತ ಅಂತ ಹೇಳಿದಾಗ ನಾನು ತಕ್ಷಣ ನಮ್ಮ ಇಂಜಿನಿಯರ್ ಮೌಲ್ಯಸ್ ನಾನು ಕಲಿಸ್ತೇನೆ ಕೂಡ ನಾನು ಹೇಳಿದ್ದೆ. ಅದಕ್ಕಾಗಿ ಇಂಜಿನಿಯರ್ ಕೇಳಿದ್ದೆ, ಎಷ್ಟು ಅವ್ರು ಹೇಳ್ತಾರೆ ಟೆಂಪರಿಗೆ ಬೇಕಾದ ಮಿನಿಮಮ್ 8 ಲಕ್ಷ ರೂಪಾಯಿ ಅನುದಾನ ಬೇಕಂತೇಳಿ. ಅದಕ್ಕೆ ನಾನು ಇವತ್ತು ಎಲ್ಲ ಮಕ್ಕಳ ಪರವಾಗಿ ಮತ್ತು ಎತ್ತರ ಪರವಾಗಿ ಹೇಳ್ತಾ ಇರೋದು ಇಷ್ಟೇ. ಯಾಕಂತ ಹೇಳಿದ್ರೆ 8 ಲಕ್ಷ ಅಲ್ಲ, ಈ ಶಾಲೆಗೆ 10 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಸೌಕರ್ಯ ಏನು ಬೇಕು ಈ ಒಂದು 2 ವರ್ಷ ಮಟ್ಟಿಗೆ ಅದನ್ನು ನಾವು ರಿಪೇರಿ ಮಾಡಿಕೊಡುವ. ಮೀನ್ ಟೈಮ್ ನಾವೆಲ್ಲ ದಿನೇಶ್ ಚಿಂತಿಸುತ್ತೋ ಈ ಎಲ್ಲ ನಾವು ಸೇರಿಕೊಂಡು ಇಲ್ಲಿ ಲ್ಯಾಂಡ್ ರೆಕಾರ್ಡ್ ಏನಿದೆ ನೋಡಿಕೊಂಡು ಅವರ ಹತ್ರ ಮಾತಾಡಿಕೊಂಡು ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲಿ ಲ್ಯಾಂಡ್ ರೆಕಾರ್ಡ್ ಸರಿ ಮಾಡಿ ಪರ್ಮನೆಂಟ್ ಆಗಿ ಬಿಲ್ಡಿಂಗ್ ಅನ್ನು ಕಟ್ಟಲಿಕ್ಕೆ ಕೂಡ ನಮ್ಮ ಪ್ರಯತ್ನ ಮಾಡುವ. ಇನ್ನು ಅವರು ಅದನ್ನು ಲ್ಯಾಂಡ್ ಅನ್ನು ಒಪ್ಪದೇ ಇದ್ರೆ ಅಂತ ಹೇಳಿದ್ರೆ ನೀವೇನು ಗಡಿಬಿಡಿ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಾನು ಯಾವುದೆಲ್ಲ ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಎಲ್ಲ ಕೆಲಸ ದೇವರು ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ನಮ್ಮ ಹರೆಕಳದಿಂದ ಅಡ್ಯಾರಿಗೆ ಡ್ಯಾಮ್ ಆಗ್ತದೆ, ಬ್ರಿಡ್ಜ್ ಆಗ್ತದೆ, ಯಾರು ಕನಸಲ್ಲಿ ಎನಿಸಲಿಲ್ಲ, ಅದು ಮಾಡಿ ಆಗಿದೆ. ಉಲ್ಲಾಲವನ್ನು ತಾಲೂಕಾಗಿ ಪರಿವರ್ತನೆ ಮಾಡಬೇಕಂದ್ರೆ ಯಾರು ಕೂಡ ಕೇಳಿಲ್ಲ, ಯಾರು ಎನಿಸಲು ಕೂಡ ಇಲ್ಲ. ಈ ಒಂದು ರಸ್ತೆ ಚತುಷ್ಪಥ ರಸ್ತೆ ಈ ರೀತಿ ಆಗ್ತದೆ ಅಂತೇಳಿ ಎಲ್ಲಿಂದ ಮುಡಿಪು ತನಕ ಈ ರೀತಿ ಆಗ್ತದೆ ಅಂತೇಳಿ ಯಾರು ಕೂಡ ಕನಸು ಕಾಣಲಿಲ್ಲ. ಈ ರೀತಿ ಕೂಡ ಆಗಿದೆ. ಅದೇ ರೀತಿ ಒಬ್ಬಕಟ್ಟೆ ಶಾಲೆ ಹೇಗೆ ಆಗ್ಬೋದು ಕನಸು ಕಾಣ್ತಾ ಇಲ್ಲ. ಇದು ನಮ್ಮ ಲಕ್ಷ್ಯ ಶಾಲೆಗಳಾಗಿ ತಗೊಂಡು ಇದನ್ನು ಒಂದು ಮಾದರಿಯಾಗಿ ಪುನರ್ ನಿರ್ಮಾಣ ಮಾಡುವುದೇ ನನ್ನ ಮೊದಲ ಆದ್ಯತೆ. ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಟೆನ್ಷನ್ ಮಾಡಬೇಡಿ. ನೋಡಿ, ನಿಮ್ಗೆ ಏನಾಗಬೇಕು, ಮಕ್ಕಳ ಕಲಿಕೆ ವಾತಾವರಣ ಸರಿ ಇರಬೇಕು. ಇವರಿಗೆ ಏನಾಗಬೇಕು, ಮಕ್ಕಳ ಕಲಿಕೆ ವಾತಾವರಣ ಕಂಡಿರ್ಬೇಕು. ಈಗ ನಮ್ಗೆ ಯಾವಾಗ ಹೇಗೆ ತೆಗೆದುಕೊಳ್ಳುವಂತ ಆಲೋಚನೆಗಳು ಇರುವುದು ಅಲ್ವಾ? ನಿಮ್ಗೆ ಯಾರು ದೋಸೆ ಹಾಕಿದ್ರೆ ಏನು, ದೋಸೆ ತಿಂದ್ರೆ ಇದಲ್ಲ ಹಾಗೆ ಅಷ್ಟೇ. ಅದು ನಮಗೆ ಬಿಟ್ಟು ಬಿಡೋದು ಹೇಗೆ ಮಾಡ್ಬೇಕಂತ. ಮತ್ತೆ ಅಲ್ಲಿಂದ ತೋಲೆ ಎಲ್ಲ ಕೂಡ ಸಂಪೂರ್ಣದಲ್ಲ, ಕನಿಷ್ಠ ಮಟ್ಟದ ಮೂಲಭೂತ ಸೌಕರ್ಯ ಮಾಡಿಕೊಡೋ ವ್ಯವಸ್ಥೆ ಮಾಡುವ. ಅಲ್ಲಿ ಒಂದು ಎಸ್ಟಿಮೇಟ್ ಮಾಡುವ. ಯಾವುದೇ ಗ್ರಾಮದಲ್ಲಿ ಕೂಡ ಅಲ್ಲಿರುವಂತಹ ಪ್ರಾಥಮಿಕ ಶಿಕ್ಷಣ ಶಾಲೆಯನ್ನು ನಾವು ಸರಿಪಡಿಸಿದರೆ ಮಾತ್ರ ಹೈಸ್ಕೂಲು ಇಂಪ್ರೂವ್ಮೆಂಟ್ ಆಗ್ತದೆ. ಯಾಕೆ ಅಲ್ಲಿಗೆ ಮಕ್ಕಳು ಬಂದರೆ ಮಾತ್ರ ಇಲ್ಲಿಗೆ ಬರುವುದು. ನಾವು ಅದನ್ನು ಫಾಲೋ ಮಾಡಲಿಕ್ಕೆ ಬಿಟ್ಟು ಅಲ್ಲಿ ವಿದ್ಯಾರ್ಥಿ ಬರೆದಿದ್ರೆ ಹೈಸ್ಕೂಲಿಗೆ ಕೂಡ ಬರುವುದಿಲ್ಲ. ಇದು ನಮ್ಮ ಜವಾಬ್ದಾರಿ. ಹೈಸ್ಕೂಲನ್ನು ಸ್ಟ್ರೆಂಥನ್ ಮಾಡಿ, ಪ್ರೈಮರಿ ಸ್ಟ್ರೆಂಥನ್ ಮಾಡಿ ಅಲ್ಲೇ ವಿದ್ಯಾರ್ಥಿ ಇಲ್ಲಿಗೆ ಕಲಿಸುವ ಜವಾಬ್ದಾರಿ ನಮ್ಮ ನಗರಸಭೆ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ. ಎಷ್ಟು ಶಿಕ್ಷಣ ಸಂಸ್ಥೆ ವತಿಯಿಂದ ಎಷ್ಟು ಇರ್ಬೋದು ಅದನ್ನು ಕೇಂದ್ರಗೊಳಿಸಿಕೊಂಡು ಇದಕ್ಕೆ ಒಂದು ಕೆಲಸ ತಾವಿವತ್ತು ಆಗಬೇಕಂದ್ರೆ ಕೂಡ ನಾನು ಇಚ್ಛಿಸಿ ನಿಮ್ಮೆಲ್ಲರಿಗೂ ನನ್ನ ವಿಷಯ ಶುಭ ಸಲ್ಲಿಸಿಕೊಂಡು ಬೊಮ್ಮಕಟ್ಟೆ ಶಾಲೆಯವರೆಗೆ ಶಿಕ್ಷಣಕ್ಕೆ ಮಾತ್ರ ಅಲ್ಲ, ನಮ್ಮ ಕ್ರೀಡಾ ಚಟುವಟಿಕೆಗಳು ಬಹಳಷ್ಟು ಹೆಸರು ಪಡೆದಂಥ ಶಾಲೆ ಖೋಖೋ ಇರಲಿ, ವಾಲಿಬಾಲ್ ಇರಲಿ, ಮಹಿಳೆಯರ ಕಬಡ್ಡಿ ಇರಲಿ ಸಂಬಂಧಪಟ್ಟಾಗೆ ನಾವೆಲ್ಲರೂ ಕೂಡ ಶಿಕ್ಷಣ ಜೊತೆಯಲ್ಲಿ ನಿಮ್ಮ ಶೈಕ್ಷಣಿಕವಾದ ಇವತ್ತು ಆ ಒಂದು ಕ್ರೀಡಾ ಚಟುವಟಿಕೆಗಳು ಸಕ್ರಿಯ ಸಾಂಸ್ಕೃತಿಕ ಜಗತ್ತಲ್ಲಿ ಸಕ್ರಿಯವಾಗಿ ತಾವೆಲ್ಲ ಇವತ್ತು ತೊಡಗಿಸಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಆದ ಕಾರಣ ತಾವು ಇಲ್ಲಿ ಭಾರತ ದೇಶದ ಮಕ್ಕಳಂತ ಹೇಳಿಕೊಂಡು ತಾವೆಲ್ಲ ಪ್ರೀತಿ ವಿಶ್ವಾಸ ಸೋದರದ ಮುಖಾಂತರ ಹೋಗುವಂಥ ಅವಕಾಶ ಆಗಲಿ. ಎಲ್ಲ ಜಾತಿ ಎಲ್ಲ ಮಕ್ಕಳ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನ ಮಾಡಿಸಿಕೊಂಡು ಭವಿಷ್ಯದ ಭಾರತದ ಪ್ರಜೆಯಿಂದ ನಾವೆಲ್ಲ ಇವತ್ತು ಆಲೋಚನೆ ಮಾಡಿಕೊಂಡು ಮುಂದೆ ಹೋಗುವಂಥ ವಿಚಾರ ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಂತ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಮತ್ತೊಮ್ಮೆ ಶಾಲಾ ಪ್ರಾರಂಭೋತ್ಸವ ಶುಭಾಶಯ ನಿಮ್ಗೆಲ್ಲರಿಗೂ ನಾನು ಸಲ್ಲಿಸಿ ನೋಡಿ. ನಮ್ಮ ಸರ್ಕಾರ ನಾನೇ ಆರೋಗ್ಯ ಸಚಿವಾಲಯ ಸ್ಕೀಮೇ ಮಾಡಿದ್ದೇನೆ. ಫಸ್ಟ್ 10th ತನಕ RPSK ಅಂತೇಳಿ ರಾಷ್ಟ್ರೀಯ ಬಾಲವಿದ್ಯಾಲಯ 1ರಿಂದ 10ರ ತನಕ ವಿದ್ಯಾರ್ಥಿಗಳಿಗೆ ಯಾರಿಗೆ ಅಸೂಕ್ತರಾದರೂ ಕೂಡ 100% ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು. ಫ್ರೀ ಅವರಿಗೆ ಅದೇ ಎಲ್ಲಿಯಾದರೂ ಆ ವ್ಯವಸ್ಥೆ ಸರ್ಕಾರ ಇಲ್ಲದೆ ಪ್ರೈವೇಟ್ ಹಾಸ್ಪಿಟಲ್ ಅದನ್ನು ಫ್ರೀ ಮಾಡಬೇಕು. ಸರ್ಕಾರ ಅದಕ್ಕೆ ದುಡ್ಡು ಕೊಡ್ತದೆ. ಸೊ ನಾನು ನಿಮಗೆ ಮಾಹಿತಿ ನನ್ನ ಸಲಹೆ ಏನಂತ ಹೇಳಿದ್ರೆ ಇದರ ಬಗ್ಗೆ ತಾವೆಲ್ಲ ಸ್ಟಡಿ ಮಾಡಿ
ಒಂದು ಮಾಹಿತಿ ಇದ್ದರೆ ಎಲ್ಲ ಹೆತ್ತವರಿಗೆ ಮಾಹಿತಿ ಕೊಟ್ಟರೆ ಅವ್ರಿಗೆ ಕೊಡೋದು ಮಾಹಿತಿ ಹೊತ್ತು ಅದು ಆ್ಯಕ್ಚುಲಿ ಕಾರ್ಡ್ ಕೊಡ್ತಿದ್ದೆ ನಾವು. ಈಗ ಏನಾಗಿದೆ ಗೊತ್ತಿಲ್ಲ. ಮತ್ತು ವರ್ಷಕ್ಕೊಮ್ಮೆ ಬಂದು ಎಲ್ಲ ಡಾಕ್ಟರ್ ಬಂದು ಟೆಸ್ಟ್ ಮಾಡ್ತೀವಿ ಮೆಡಿಕಲ್ ಕಂಪ್ನಿ. ಅದು ಚೆಕ್ ಮಾಡೋದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದರೊಳಗೆ ಟ್ರೀಟ್ಮೆಂಟ್ ಎಲ್ಲ ಕೊಡುವಂಥ ಪ್ಲೇಸ್. ಅದನ್ನು ಸ್ವಲ್ಪ ನೀವು ಸ್ಟಡಿ ಮಾಡಿ ಅದನ್ನು ಮಾಡಿಕೊಳ್ಳಿ. ಮತ್ತು ನಾವು ಶಾಲಾ ಸಮಿತಿ ಅಧ್ಯಕ್ಷರ ಈಗ ಶಾಲಾ ಸಮಿತಿ ಅಧ್ಯಕ್ಷರಿಗೆ ಮತ್ತೆಲ್ಲ ಕಮಿಟಿಗೆ ಜವಾಬ್ದಾರಿ ಇದೆ. ದಯವಿಟ್ಟು ಶಿಕ್ಷಕ ವರ್ಗ ಕಲಿಸಬೇಕು, ಮನೆಗೆ ಹೋಗಬೇಕು, ಪಾಠ ವಿಚಾರದಲ್ಲಿ ನೋಡಬೇಕು. ಈ ಶಾಲೆ ಅಭಿವೃದ್ಧಿ ಸಂಬಂಧಪಟ್ಟ ನೀವು ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕಾಗ್ತದೆ ಆ ಇದರಲ್ಲಿ. ಅದನ್ನು ನೀವು ಫಾಲೋಅಪ್ ಮಾಡಿ ನನ್ನ ಗಮನಕ್ಕೆ ತನ್ನಿ. ಆವಾಗ ಮಾತ್ರ ಇವತ್ತು ರಾಜ್ಯಪಾಲರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಯಾಕೆ ಬಂತು? ಆದರೆ ಶಾಲಾ ಸಮಿತಿ ಅಧ್ಯಕ್ಷರಾಗಿ ಅವರ ಫಾಲೋಅಪ್ ಈಗ ಆಸ್ ಸ್ಕೂಲ್ ಬೆಟರ್ಮೆಂಟ್ ಕಮಿಟಿ ಇದ್ದರು ಅಧ್ಯಕ್ಷರಾಗಿ ಬರೀ ಫಾಲೋಅಪ್ ಎಲ್ಲ ಆಗಬೇಕಾದ್ರೆ ನನ್ನ ಮನೆಗೆ ಬರೋದು, ಬೆಳಗ್ಗೆ ಕೂತ್ಕೊಳ್ಳೋದು, ನಾನು ಇಲ್ಲದ್ರೆ ಕಾಯೋದು, ಅಲ್ಲಿ ಅದನ್ನು ಬಿ ಆಫೀಸ್ಗೆ ಹೋಗೋದು, ಅಲ್ಲಿ ಹೋಗಿದ್ದೆ ಅಲ್ಲಿಂದ DDP ಹೋಗೋದು, ಹಾಗೆ ಹೆಚ್ಚು ಕಮ್ಮಿ ಇದೆ ಪ್ರೈವೇಟ್ ನಮ್ಮ ಶ್ರೀಮಂತರ ಹತ್ರ ಹೋಗೋದು, ಅಲ್ಲಿ ಕಾದು ಕೂತ್ಕೊಳ್ಳೋದು. ಅವು ಏನದು ಆ ಒಂದು ಫಾಲೋಅಪ್ಪಲ್ಲಿ ಇವತ್ತು ಅವಕಾಶ ಇದೆ. ಆದ ಕಾರಣ ನೀವು ಕೂಡ ಶಾಲಾ ಸಮಿತಿ ಅಧ್ಯಕ್ಷರು ಮತ್ತೆಲ್ಲ ಸದಸ್ಯರು ದಯವಿಟ್ಟು ಈ ಚಾಲೆಂಜನ್ನು ನೀವು ತಗೊಳ್ಬೇಕು. ಅದು ನಾವು ಸೇರಿ ಮಕ್ಕಳಿಗೆ ಶಿಕ್ಷಣ ಪಾಠ ಮಾಡಿ ಶಿಕ್ಷಕರು ನಾನು ನೋಡ್ತಾ ಪಾಪ ಶಿಕ್ಷಕರೇ ನಮ್ಮ ಹತ್ರ ಬರ್ತಾ ಇದ್ದಾರೆ. ಅವ್ರು ಪಾಠವೂ ಮಾಡಬೇಕು, ಇನ್ನೊಂದು ಮಾಡಬೇಕು, ನನ್ನನ್ನು ಹುಡುಕಿಕೊಂಡು ಬರಬೇಕು. ನಾವು ಒಂದೊಂದು ಮೂಡಲ್ಲಿ ಚೆನ್ನಾಗಿ ಮಾತಾಡ್ತೇವೆ, ಇನ್ನೊಂದು ಟೆನ್ಷನಲ್ಲಿ ಮಾತಾಡ್ತೇವೆ, ಒಂದೊಂದು ಮೂಡಲ್ಲ ಒಂದೊಂದು ಟೈಪಲ್ಲಿ ನಾವು ಹೇಳ್ತೇವೆ. ಆದ ಕಾರಣ ನಮ್ಮ ಮತ್ತು ನಿಮ್ಮ ಜವಾಬ್ದಾರಿ ಈ ಟೀಚರ್ಗಳ ಟೆನ್ಷನನ್ನು ಕಡಿಮೆ ಮಾಡಲಿ, ಟೀಚರ್ಗಳ ಟೆನ್ಷನನ್ನು ಜಾಸ್ತಿ ಮಾಡಲಿಕ್ಕೆ ಅಲ್ಲ. ಟೀಚರ್ ಟೆನ್ಷನ್ ಯಾಕೆ ಕಡಿಮೆ ಮಾಡಬೇಕಂತ ಹೇಳಿದರೆ, ಒಂದು ಟೀಚರ್ ನೆಗಡಿಕೊಂಡು ಕ್ಯಾಂಪಸ್ಗೆ ಬಂದರೆ ಮಕ್ಕಳೆಲ್ಲ ನೆಗಡ್ತಾ ಇರ್ತಾರೆ. ಟೀಚರ್ ಟೆನ್ಷನಲ್ಲಿ ಬಂದರೆ ಇವರನ್ನು ನೋಡಿ ಮಕ್ಕಳು ಕೂಡ ಫುಲ್ಲು ಟೆನ್ಷನ್ ಆಗೋದು ವಿಚಾರ ಇವತ್ತು ಆಗ್ತದೆ. ಹಾಗಾಗಿ ಟೀಚರ್ ಮತ್ತು ಮಾಸ್ಟರ್ಗಳು ನೆಗಡಿಕೊಂಡು ಬರೋ ವಾತಾವರಣ ನಿರ್ಮಾಣ ಮಾಡೋದು ಅದು ನಮ್ಮದು ಮತ್ತು ಶಾಲಾ ಸಮಿತಿಯವರ ಜವಾಬ್ದಾರಿ. ಆ ಕೆಲಸ ನಾವು ಮಾಡೋದು ಹೇಳಿಕ್ಕೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಮಹೇಶ್ ಬಾಬು ತನ್ನ ಪ್ರಾಸ್ತಾವಿಕ ಪಾತೆರಡು ಶಾಲೆದ ಕಟ್ಟಡ ದುರಸ್ತಿ ಸೇರಿನಂಚ ಆವಡಾಯಿನ ಕೆಲವು ಅಗತ್ಯ ಕಾಮಗಾರಿ ಅಭಿವೃದ್ಧಿಯ ಬಗೆಟ್ UT ಖಾದರ್ರೆಗೆ ಮನವರಿಕೆ ಮಂತು ಕೊರಿಯರು. ಈ ಒಂದು ಕಾರ್ಯಕ್ರಮವನ್ನು ಬಹಳ ತಾವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಮ್ಮ ಶಾಲೆಗೆ ಆಗಮಿಸಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಬಿಟ್ಟಿದ್ರಿ. ಮತ್ತು ಮಕ್ಕಳಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮುಖಾಂತರ ಮತ್ತು ಸಿಹಿಯನ್ನು ನೀಡುವುದರ ಮುಖಾಂತರ ಉತ್ತಮ ಒಂದು 2022-23ನೇ ಶೈಕ್ಷಣಿಕ ವರ್ಷದ ಶುಭಾರಂಭವನ್ನು ಜ್ಯೋತಿ ಬೆಳಗುವುದರ ಮುಖಾಂತರ ನಮಗೆ ಮಾರ್ಗದರ್ಶನ ಮಾಡಿದ್ರಿ. ನಮಗೆ ನಾವು ಸಂಸ್ಥೆ ಪರವಾಗಿ ಚಿರಋಣಿಯಾಗಿರ್ತೀವಿ ಸರ್. ನಮ್ಮ ಸಂಸ್ಥೆ ಮಂಗಳೂರಿನಲ್ಲಿ ಬಹಳ ಉತ್ತಮವಾದಂಥ ಒಂದು ಸಂಸ್ಥೆ. ತಾವು ರಿಪೋರ್ಟ್ ತಗೊಂಡಿರ್ತೀರಿ. ಉಪನಿರ್ದೇಶಕರ ಕಚೇರಿ, ಡಯಟ್, ನಮ್ಮ CT ಮತ್ತು BO ಆಫೀಸ್ ಎಲ್ಲಿಗೂ ಹೋದ್ರೂ ಕೂಡ ನಮ್ಮ ಸಂಸ್ಥೆಯನ್ನು ಗುರುತಿಸ್ತಾರೆ ಸರ್. ಕಾರಣ ಏನಪ್ಪ ಅಂದರೆ ಇಲ್ಲಿ ನಮ್ಮ ಶಿಕ್ಷಕರು ಉತ್ತಮವಾದ ಫಲಿತಾಂಶವನ್ನು ನೀಡುವುದರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಸರ್. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್, ಉಪಾಧ್ಯಕ್ಷರು ಅಯ್ಯೂಬ್ ಮಂಚಿಲ, ಸಾಮಾಜಿಕ ಕಾರ್ಯಕರ್ತೆ ಸುಹಾಸಿನಿ ಬಾಬುಕಟ್ಟೆ, ಉಳ್ಳಾಲ ನಗರಸಭಾ ಮಾಜಿ ಉಪಾಧ್ಯಕ್ಷರು ದಿನೇಶ್ ರೈ, ಕುಡ್ಲ ದಕ್ಷಿಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್, ಕುಡ್ಲ ದಕ್ಷಿಣ ಶಿಕ್ಷಣ ಸಂಯೋಜಕರು ಶ್ರೀಮತಿ ಅನ್ನಪೂರ್ಣ, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಗೀತಾ ಸಲ್ದಾನ, ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ವತ್ಸಲಾ ಜೋಗಿ, ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರು ಶ್ರೀಮತಿ ಸರ್ವಾಯನ ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡಿರು. ಶಾಲಾ ಶಿಕ್ಷಕಿ ಶ್ರೀಮತಿ ದುರ್ಗಾಲತಾ ಸಭೆ ಸುಧಾರಿಕೆ ಮಂತದ ಸೊಲ್ಮೆ ಸಂದಾಯರು.